ಸಿಂದಗಿ ವಿಧಾನಸಭಾ ಉಪಚುನಾವಣೆಯ ಕದನ ತಾರಕಕ್ಕೇರಿದ್ದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಹೊನ್ನಾಳಿ ಗ್ರಾಮಕ್ಕೆ ಆಗಮಿಸಿ ಮತಯಾಚನೆಯನ್ನ ಮಾಡಿದ್ರು. ಜೆಡಿಎಸ್ ಅಭ್ಯರ್ಥಿ ನಾಜಿಯಾ ಶಕೀಲ್ ಅಂಗಡಿಯವರ ಪರವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಹೊನ್ನಾಳಿ ಗ್ರಾಮಕ್ಕೆ ಆಗಮಿಸಿ ಮತ ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು, ಸಿಂದಗಿ ಕ್ಷೇತ್ರಕ್ಕೆ ನಮ್ಮ ಜೆಡಿಎಸ್ ಪಕ್ಷದಿಂದ ಬಹಳ ಕೊಡುಗೆಯನ್ನ ನೀಡಿದ್ದೇವೆ. ಗುತ್ತಿ ಬಸವಣ್ಣ ಏತ ನೀರಾವರಿ ರೈತರಿಗೆ ತುಂಬಾನೇ ಅನುಕೂಲ ಮಾಡಿಕೊಟ್ಟಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಜುಗೌಡ ಬಿರಾದರ್, ಮಲ್ಲಿಕಾರ್ಜುನ ಎಂಡಿಗೇರಿ, ರಾಜುಗೌಡ ಪಾಟೀಲ್, ಗುರುಲಿಂಗಯ್ಯ ಗದಗಿಮಠ ಮೊದಲಾದವರು ಹಾಜರಿದ್ದರು. ಕ್ಯಾಮರಾಮನ್ ರಜತ್ ಪಟೇಲ್ ಜೊತೆ ಕಾದರ್ ಪಾಷಾ, ಮೇಲಿನ ಮನೆ, ವಿ4 ನ್ಯೂಸ್ ಸಿಂದಗಿ.